ತುಳುನಾಡಿನ ಅವಳಿ ವೀರರ ಆರಾಧನೆ ಜಾನಪದೀಯ ಅಧ್ಯಯನ. ಈ ಕೃತಿಗೆ ಮುನ್ನುಡಿ ಬರೆದಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿರುವಂಥ ಪ್ರೊಫೆಸರ್ ಕೆ ಅಭಯಕುಮಾರ್ ಅವರು ತನ್ನ ಮುನ್ನುಡಿಯಲ್ಲಿ ಈ ರೀತಿಯಾಗಿ ಬರೆಯುತ್ತಾರೆ. ದುಡಿಯುವ ವರ್ಗದ ದಲಿತ ಸಮುದಾಯಗಳಿಗೆ ತಮ್ಮದೇ ಆದ ಕುಲದೈವಗಳ ಆರಾಧನಾ ಪರಂಪರೆ ಇದೆ. ಈ ಕುಲದೈವಗಳು ತುಳುನಾಡಿನ ಆದಿಮೂಲ ಸಂಸ್ಕೃತಿಯ ಪ್ರತೀಕಗಳಾಗಿ ನಿರ್ದಿಷ್ಟ ಸಮುದಾಯಗಳಿಗೆ ತಮ್ಮದೇ ವಿಶಿಷ್ಟ ಅನನ್ಯತೆಯನ್ನು ನೀಡಿವೆ. ಅಂಥ ಪ್ರಮುಖ ಕುಲದೈವಗಳಲ್ಲಿ ಕಾನದ ಕಟದ, ಮುದ್ದಕಳಲ, ಕೋಟಿ ಚೆನ್ನಯ್ಯ, ಕಾಂತಬಾರೆ, ಬುಧಾಬಾರೆ ಈ ಅವಳಿವೀರರು ಪ್ರಮುಖರು. ತುಳುನಾಡಿನಾದ್ಯಂತ ಈ ಅವಳಿವೀರರು ಆಯಾ ಸಮುದಾಯಗಳೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಂದಿಗೂ ಹೊಂದಿರುತ್ತಾರೆ. ಈ ಅವಳಿ ನಾಯಕರ ಮೂಲಕ ಈ ಸಮುದಾಯದವರು ತಮ್ಮ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಅನನ್ಯತೆಯನ್ನು ಗುರುತಿಸಿಕೊಂಡಿದ್ದಾರೆ. ಇಂಥ ಅವಳಿ ವೀರರು ನಿರ್ದಿಷ್ಟ ಸಮುದಾಯದೊಂದಿಗೆ ಹೊಂದಿರುವ ಸಾಮಾಜಿಕ ಸಂಬಂಧವನ್ನು ಮತ್ತು ಸಾಂಸ್ಕೃತಿಕ ನಾಯಕರ ಐತಿಹಾಸಿಕ ಮಹತ್ವವನ್ನು ಗುರುತಿಸುವ ಪ್ರಯತ್ನವನ್ನು ಈ ಕೃತಿಯಲ್ಲಿ ಮಾಡಲಾಗಿದೆ. ಇತಿಹಾಸವಿಲ್ಲದ ಈ ಸಮುದಾಯಗಳಿಗೆ ಈ ಮೌಖಿಕ ಕಥನಗಳು ಮತ್ತು ಆರಾಧನೆಗಳು ಇತಿಹಾಸಗಳಾಗಿವೆ. ಈ ಸಾಂಸ್ಕೃತಿಕ ನಾಯಕರ ಜೊತೆಯಲ್ಲಿ ನಿರ್ದಿಷ್ಟ ಸಮುದಾಯವೊಂದು ತನ್ನನ್ನು ಗುರುತಿಸಿಕೊಳ್ಳುವ ಮೂಲಕ ತುಳುನಾಡಿನ ಅವಳಿ ವೀರರ ಆರಾಧನೆಯ ಪ್ರಾಮುಖ್ಯತೆಯನ್ನು ವಿಸ್ತರಿಸಿದೆ. ಅವಳಿ ವೀರರ ಆರಾಧನೆಯು ಆಯಾ ಸಮುದಾಯಗಳಿಗೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಮಾನಸಿಕವಾಗಿ ಭದ್ರತೆಯನ್ನು ನೀಡಿದೆ. ಈ ಅಂಶವನ್ನು ತುಳುನಾಡಿನ ಅವಳಿ ವೀರರ ಆರಾಧನೆ ಈ ಕೃತಿಯಲ್ಲಿ ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಇಡೀ ಗ್ರಂಥದಲ್ಲಿ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳ ಅವಳಿ ವೀರರ ಆರಾಧನೆಯ ಮೂಲಕ ಆ ಸಮುದಾಯಗಳ ಸಾಂಸ್ಕೃತಿಕ ಅನನ್ಯತೆ, ಸಾಂಸ್ಕೃತಿಕ ಭಿನ್ನತೆ ಮತ್ತು ಈ ಸಮುದಾಯಗಳ ಸಂಘರ್ಷದ ನೆಲೆಗಳನ್ನು ದಾಖಲು ಮಾಡಲಾಗಿದೆ. ಇತಿಹಾಸದಲ್ಲಿ ದಾಖಲಾಗದಿರುವ ಸಮುದಾಯಗಳ ಸಾಂಸ್ಕೃತಿಕ ಇತಿಹಾಸವನ್ನು ಈ ಕೃತಿಯಲ್ಲಿ ಅಚ್ಚುಕಟ್ಟಾಗಿ ದಾಖಲಿಸಲಾಗಿದೆ. ಇದು ಪ್ರೊಫೆಸರ್ ಕೆ ಅಭಯಕುಮಾರ್ ಅವರು ತುಳುನಾಡಿನ ಅವಳಿ ವೀರರ ಆರಾಧನೆ ಕೃತಿಗೆ ಬರೆದಿರುವಂಥ ಮುನ್ನುಡಿಯಲ್ಲಿ ಬರೆದಂಥ ಮಾತುಗಳು. ನಮಸ್ಕಾರ, ಬುಕ್ ಟಾಕ್ ಇದು ಪುಸ್ತಕದ ಮಾತು. ಈ ಒಂದು ವಿಶೇಷ ಮಾತುಕತೆಗೆ ನಮ್ಮ ಜೊತೆಗೆ ಇರುವಂಥ ಲೇಖಕರು ಡಾಕ್ಟರ್ ಯಶ್ ಕುಮಾರ್ ಡಿ. ನಾನು ಡಾಕ್ಟರ್ ಯಶ್ ಕುಮಾರ್ ಡಿ ಇವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ಸಮಸ್ತ ಓದುಗರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ನಮಸ್ಕಾರ ಸರ್. ನಮಸ್ತೆ. ವೀಕ್ಷಕರೇ, ನಮ್ಮ ಜೊತೆಗೆ ಇವತ್ತು ಇರುವಂಥ ಕೃತಿ ತುಳುನಾಡಿನ ಅವಳಿ ವೀರರ ಆರಾಧನೆ ಜಾನಪದೀಯ ಅಧ್ಯಯನ ಅನ್ನುವಂಥ ಈ ಕೃತಿ. ಇದು ಡಾಕ್ಟರ್ ಯಶ್ ಕುಮಾರ್ ಅವರ ಕೃತಿ. ಈ ಕೃತಿಯ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಏನಿದು ಅವಳಿ ವೀರರ ಕಾರ್ಣಿಕ ವಿಶೇಷ ಅಥವಾ ಎಲ್ಲೆಲ್ಲಿ ಅವರ ವ್ಯಾಪ್ತಿಗಳು, ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ನೀವು ಸಾಮಾನ್ಯವಾಗಿ ನಮ್ಮ ಕರಾವಳಿ ಅಥವಾ ತುಳುನಾಡು ಅಂತ ನಾವು ಹೇಳುವ ಸಂದರ್ಭದಲ್ಲಿ ಅವಳಿ ವೀರರ ವಿಚಾರಕ್ಕೆ ಬರುವಾಗ ನಾವು ಕೋಟಿ ಚೆನ್ನಯ್ಯರ ಬಗ್ಗೆ ನಮಗೆ ಒಳ್ಳೆಯ ಅನುಭವ ಇರುತ್ತದೆ, ಮಾಹಿತಿ ಇರ್ತದೆ. ಅದರ ಆಚೆಗೆ ಕೂಡ ನಮ್ಮ ನಡುವೆ ನಮ್ಮ ತುಳುನಾಡಿನಲ್ಲೇ ಅನೇಕ ಮಂದಿ ಅವಳಿ ವೀರರು ಆಗಿ ಹೋಗಿದ್ದರು. ಅವರ ಏನು ಕಥನಗಳನ್ನು ನಾವು ಇವತ್ತು ಕೇಳಲಿಕ್ಕಿದ್ದೇವೆ. ಇದು ಡಾಕ್ಟರ್ ಯಶ್ ಕುಮಾರ್ ಅವರು, ನಾನು ಈಗಾಗಲೇ ಹೇಳಿದಾಗೆ ಅವರ ಈ ಕೃತಿ ಇದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅವರು PhD ಪ್ರಬಂಧವಾಗಿ ಸಲ್ಲಿಸಿದಂಥ ಪ್ರಬಂಧವನ್ನು ಅವರು ಕೃತಿ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಆ ಕೃತಿ ಪ್ರಕಾಶನದವರು ಇದನ್ನು ಪ್ರಕಟಿಸಿದ್ದಾರೆ. ಈ ಒಂದು ಪ್ರಬಂಧದಲ್ಲಿ ಅವರು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಅದನ್ನು ನಾನು ಈಗಾಗಲೇ ಹೇಳಿದಾಗೆ ಕೋಟಿ ಚೆನ್ನಯ್ಯರು ಅಂದರೆ ಬೈದೆರ್ಲು, ಆಮೇಲೆ ಮುದ್ದಕಳಲ ಮುಗೇರ್ಲು, ಕಾನದ ಕಟದ ಕಂಬೆರ್ಲು, ಕಾಂತಬಾರೆ, ಬುಧಾಬಾರೆ, ಬಾರೆಯರು ಇವರೆಲ್ಲ ಒಂದು ಕಥನವನ್ನು ಈ ಕೃತಿಯ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ಕೋಟಿ ಚೆನ್ನಯ್ಯರ ಜೊತೆಗೇ ಅದೇ ಕಾಲದಲ್ಲಿ ಬಂದಂಥ ಮುಗೇರ್ಲು, ಕಂಬೆರ್ಲುಗಳ ಬಗ್ಗೆ ಕೂಡ ಒಂದಷ್ಟು ಒಳ್ಳೆಯ ಮತ್ತು ತಳಸ್ಪರ್ಶಿಯಾದ ಮಾಹಿತಿ ಈ ಕೃತಿಯಲ್ಲಿದೆ. ಈ ಕೃತಿ ಹುಟ್ಟಿಕೊಂಡ ಹಿನ್ನೆಲೆ, ಈ ಕೃತಿ ಬೆಳೆದು ಬಂದ ಬಗ್ಗೆ ಎಲ್ಲ ವಿಚಾರವನ್ನು ಯಶ್ ಕುಮಾರ್ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಯಶ್ ಕುಮಾರ್ ಅವರು, ಮೊದಲಾಗಿ ನಿಮಗೆ ಅಭಿನಂದನೆಗಳು. ಸಮಸ್ತ ಓದುಗರ ಪರವಾಗಿ ಇಂಥ ಒಂದು ಅಧ್ಯಯನ ಪೂರ್ವಕ ಒಂದು ಮೌಲಿಕವಾದಂಥ ಒಂದು ಕೃತಿಯನ್ನು ನೀವು ಈ ತುಳುನಾಡಿಗೆ, ಈ ಕನ್ನಡಕ್ಕೆ ಕೊಟ್ಟಿದ್ದೀರಿ. ತುಳುನಾಡಿನ ಅವಳಿ ವೀರರ ಆರಾಧನೆ ಜಾನಪದೀಯ ಅಧ್ಯಯನ ಯಾವ ಸಂದರ್ಭದಲ್ಲಿ ನಿಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟ ಅಧ್ಯಯನ ಆರಂಭಗೊಂಡಿತ್ತು? ನಾನು 2011ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PhDಗೆ ಸೇರಿಕೊಂಡೆ. ಆ ಹೊತ್ತಿಗಾಗಲೇ ವಿಶ್ವವಿದ್ಯಾನಿಲಯ ಹೊಸತೊಂದು ರೂಲ್ಸ್ ತಂದಿತ್ತು. ಆ ಪ್ರಕಾರವಾಗಿ ನಾವು ಆ ಮೊದಲೇ ವಿಷಯವನ್ನು ಆಯ್ಕೆ ಮಾಡಿಕೊಂಡು
ಅದನ್ನು PhD ಸಂದರ್ಭದಲ್ಲಿ ಆ ವಿಷಯದ ಕುರಿತ ಹಾಗೆ ಅಧ್ಯಯನ ಮಾಡುವ ಈ ಕ್ರಮಗಳನ್ನು ಬಿಟ್ಟು ನಾವು ಯಾವುದಾದ್ರೂ ಒಂದು ಏರಿಯಾವನ್ನು ಆಯ್ಕೆ ಮಾಡಬೇಕಾಗಿತ್ತು. ಒಂದು ಸಾಹಿತ್ಯ ಅಥವಾ ಜಾನಪದ ಅಥವಾ ಸಾಂಸ್ಕೃತಿಕ ಅಧ್ಯಯನ ಅಥವಾ ಮಹಿಳಾ ಅಧ್ಯಯನ, ಈ ಬಗೆಯ ಆಯ್ಕೆಗಳಿತ್ತು. ನಾನು ಹಿಂದೆ ಮುಂದೆ ನೋಡಿಕೊಳ್ಳದೆ ನಾನು ಸಾಂಸ್ಕೃತಿಕ ಅಧ್ಯಯನವನ್ನೇ ಮಾಡಬೇಕು ಅಂತ ಇದ್ದೆ. ಅದು ಸಾಂಸ್ಕೃತಿಕ ಅಧ್ಯಯನ ಮತ್ತು ಜಾನಪದ ಅಧ್ಯಯನ ಅದು ಎರಡೂ ಕೂಡ ಒಂದಕ್ಕೊಂದು ಮಿಳಿತವಾಗಿರುವ ಈ ಅಧ್ಯಯನ ವಿಚಾರವಾಗಿರ್ತದೆ. ಸೊ ಆ ಸಂದರ್ಭದಲ್ಲೇ ನನಗೆ ನಮ್ಮ ಹುಟ್ಟಿನಿಂದ ಈ ಜಾನಪದದ ಜೊತೆಗೆ ಬೆಳೆದು ಬಂದ ನಾವು ಜಾನಪದದ ಯಾವುದಾದ್ರೂ ಒಂದು ವಿಷಯವನ್ನು ಆಯ್ದುಕೊಳ್ಳಬೇಕು. ಆಗ್ಲೇ ನಮಗೆ ಅಲ್ಲಿ ಪ್ರೊಫೆಸರ್ಗಳೆಲ್ಲ ಇದ್ರು. ಪ್ರೊಫೆಸರ್ BA ವಿವೇಕ್ ರೈ ಅವರು, ಡಾಕ್ಟರ್ ಶಿವಕುಮಾರ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ, ಕನ್ನಡ ವಿದ್ಯಾರ್ಥಿ, ಆಮೇಲೆ ಅಲ್ಲಿ ಇದೆ ರಿಸರ್ಚ್ ಸ್ಕಾಲರ್, ಆಮೇಲೆ ಇವಾಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರುವವರು. ಹಾಗಾಗಿ ಅಲ್ಲಿಯ ಒಂದು ಜನಪದದ ಪರಂಪರೆ ಇತ್ತು. ಅಲ್ಲಿ ನಮಗೆ ಪ್ರೊಫೆಸರ್ BA ವಿವೇಕ್ ರೈ ಅವರಿಂದ ತೊಡಗಿ ಚಿನ್ನಪ್ಪ ಗೌಡ್ರು, ಪ್ರೊಫೆಸರ್ B ಶಿವರಾಮ್ ಶೆಟ್ಟಿ, ಪ್ರೊಫೆಸರ್ ಅಭಯ್ ಕುಮಾರ್. ನನಗೆ ನನ್ನ ಅದೃಷ್ಟಕ್ಕೆ ಪ್ರೊಫೆಸರ್ ಅಭಯ್ ಕುಮಾರ್ ಅವರ ಜೊತೆಗೆ ನಾನು ಅದಕ್ಕಿಂತ PhDಗೆ ಸೇರುವ ಮೊದಲೇ 1.5 ವರ್ಷ ಕೆಲಸ ಮಾಡಿದ್ದೆ. ಆ ಅನುಭವಗಳನ್ನೆಲ್ಲ ಇಟ್ಟುಕೊಂಡು ನಾನು ತುಳುನಾಡಿನ ಈ ಜಾನಪದ ಪರಂಪರೆಯಲ್ಲಿ ನನಗೆ ದೈವಾರಾಧನೆ ಅಥವಾ ಭೂತಾರಾಧನೆಯ ಜೊತೆಗೆ ಆರಾಧನೆಗೆ ಒಳಗಾಗುವ ಅವಳಿ ವೀರರ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು. ಯಾಕೆಂದ್ರೆ ಜಾನಪದ ಇಲ್ಲಿಯ ತುಳುನಾಡಿನ ಎಲ್ಲ ದೈವ ದೇವರುಗಳು ಒಂದರ್ಥದಲ್ಲಿ ವೀರ ಪರಂಪರೆಯಲ್ಲಿ ಬರ್ತಾರೆ. ಹೀರೋಯಿಕ್ ವರ್ಷಿಪ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೇವೆ, ಆ ಇದರಲ್ಲಿ ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ತುಳುನಾಡಿನಲ್ಲಿ ಮಾತ್ರ ತುಂಬಾ ಅಪರೂಪದಲ್ಲಿ ಅವಳಿ ವೀರರು ಆರಾಧನೆ ಆಗ್ತಾರೆ. ಟ್ವಿನ್ಸ್. ನಮಗೆ ತಮಿಳುನಾಡಿನಲ್ಲಿ ಅಣ್ಣನ್ಮಾರ್ ಕಥೆ ಅಂತ ಒಂದು, ಅಲ್ಲಿ 3 ಜನ ಅವಳಿಗಳು ಬರ್ತಾರೆ. ಅದನ್ನು ಬ್ರೆಂಡಾ ಬೆಕ್ ಎನ್ನುವರು ಅಧ್ಯಯನ ಮಾಡಿದ್ದಾರೆ, ಟ್ವಿನ್ ಹೀರೋಯಿಕ್ ವರ್ಷಿಪ್ ಅಂತ. ಅಲ್ಲಿ ಟ್ರಿಪ್ಲೆಟ್ಸ್ ಅಂತ ಅವರು ಪದ ಎಲ್ಲ ಬಳಸಿದ್ದಾರೆ. ನಾನು ಅದು ಒಂದು ಭಾಗ ಮಾತ್ರ. ಬಹುಶಃ ನಮ್ಮ ದ್ರಾವಿಡ ಪರಂಪರೆಯಲ್ಲಿ ಇಂತಹ ತುಳುನಾಡಿನ ಈ ಭಾಗದಲ್ಲಿ ಅವಳಿಗಳು ಕೇವಲ ಒಬ್ಬರು ಮಾತ್ರ, ಒಂದು ಜೊತೆ ಮಾತ್ರ ಸಿಗುವುದಲ್ಲ, ಒಂದಕ್ಕಿಂತ ಹೆಚ್ಚು ಜನ ಸಿಗ್ತಾರೆ. ಅದು ಕೂಡ ಇಲ್ಲಿ ಕೇವಲ ಅವಳಿಗಳು ಸಿಗುವುದು ಮಾತ್ರ ಅಲ್ಲ, ಅವರ ನಡುವೆ ಎಲ್ಲೋ ಅವರು ಜೊತೆಯಾಗಿ ಸಾಗುವ ಅಥವಾ ಸಾಮ್ಯತೆ ಇದೆ. ಇಡೀ ಆರಾಧನೆಗಳಲ್ಲಿ ಸಾಮ್ಯತೆಯ ಜೊತೆಗೆ ನಾವು ಬೊಟ್ಟು ಮಾಡಿ ತೋರಿಸುವಂತ ಭಿನ್ನತೆಗಳು ಕೂಡ ಹುಟ್ಟಿಕೊಂಡಿವೆ. ಅವಳಿಗಳು ಹೌದು, ಅವರ ಆರಾಧನಾ ಕ್ರಮಗಳೆಲ್ಲ ಬಹುತೇಕ ಒಂದೇ ರೀತಿ ಇರುವ ಹಾಗೆ ಗೋಚರಿಸಿದ್ರು, ಅದರ ಆಳದಲ್ಲಿ ಬೇರೆ ಬೇರೆ ಭಿನ್ನತೆಗಳಿವೆ. ನೀವು ಹೇಳುವಂತದ್ದು ಕೋಟಿ ಚೆನ್ನಯ್ಯ. ಈಗ ಕೋಟಿ ಚೆನ್ನಯ್ಯರ ಆರಾಧನೆ ಕ್ರಮವನ್ನು ನೋಡಿದ್ರೆ, ಕೋಟಿ ಚೆನ್ನಯ್ಯರ ಬೈದೆರ್ಲೆ ನೇಮ ಅಂತ ಕರೀತೇವೆ, ಮುಗೇರ್ಲೆ ಕೋಲ ಅಂತ ಕರೀತೇವೆ. ನಾವು ಕಂಬೆರ್ಲು ಅಥವಾ ಕಾನದ ಕಟ್ಟದರಿಗೆ ಮಾನ್ಯಚ್ಚಿ ಮಾತ್ರ ಇರ್ತದೆ. ಬಾರೆಯರಿಗೆ, ಕಾಂತಬಾರೆ ಬೂದಬಾರೆಯರಿಗೆ ಈ ಬಗ್ಗೆ ಯಾವ ಆರಾಧನಾ ವ್ಯವಸ್ಥೆಗಳೇ ಇಲ್ಲ. ಇದೆಲ್ಲ ನನಗೆ ಕುತೂಹಲದ ಸಂಗತಿಗಳಾಯಿತು. ಈ ಕಾರಣಕ್ಕಾಗಿ ನಾನು ಅವಳಿ ವೀರರ ಆರಾಧನೆ ಇದನ್ನು ವಿಷಯವನ್ನು ಆಯ್ದುಕೊಂಡೆ. ನನಗೆ ಅದರ ಆಳಕ್ಕೆ ಇಳಿದಾಗ ಗೊತ್ತಾದದ್ದು ಅದು ಬಹುಶಃ ಒಂದೊಂದು ಕೂಡ, ಈಗ ಕೋಟಿ ಚೆನ್ನಯ್ಯರ ಬಗ್ಗೆ ಈಗಾಗಲೇ ಅಧ್ಯಯನ ಆಗಿದೆ, ವಾಮನ್ನಂದ್ ಅವರು ಅಧ್ಯಯನ ಮಾಡಿದ್ದಾರೆ. ಸೊ ಆ ಬಳಿಕ ಮುಗೇರ್ಲುಗಳ ಬಗ್ಗೆ ಪ್ರೊಫೆಸರ್ ಅಭಯ್ ಕುಮಾರ್ ಮತ್ತು ಡಾಕ್ಟರ್ ಕೊಯ್ರಾ ಬಾಳೆಪುನಿ ಎನ್ನುವರು ಅಧ್ಯಯನ ಮಾಡಿದ್ದಾರೆ. ಆದ್ರೆ ಕಾನದ ಕಟ್ಟದರು ಮತ್ತು ಕಾಂತಬಾರೆ ಬೂದಬಾರೆಯರ ಬಗ್ಗೆ ಕೂಡ ಮುದ್ದು ಮೂಡು ಬೆಳೆಯವರು ಒಂದು ಅಧ್ಯಯನ ಮಾಡಿದ್ದಾರೆ. ಬಹುಶಃ ಕಾನದ ಕಟ್ಟದರ ಆರಾಧನೆಯ ಬಗ್ಗೆ ಇಲ್ಲಿಯವರೆಗೆ ಒಂದು ಅಧಿಕೃತವಾದ ಒಂದು ಅಧ್ಯಯನವೇ ನಡೆದಿಲ್ಲ. ಯಾಕೆ ಒಂದು ಅಂಚಿಗೆ ತಳ್ಳಲ್ಪಟ್ಟಿತು ಎನ್ನುವ ಒಂದು ಕುತೂಹಲ. ಅದರ ಜೊತೆಗೆ ಈ ಎಲ್ಲ ಆರಾಧನೆಯ ಬಹಳ ಮುಖ್ಯ ಭೂಮಿಕೆಯಲ್ಲಿ ಕಾನದ ಕಟ್ಟದರು ನಿಲ್ತಾರೆ. ಅವರ ಪಾರ್ಧನದಲ್ಲಿ, ಅವರ ಕಥಾನಕದಲ್ಲಿ ಕೋಟಿ ಚೆನ್ನಯ್ಯರ ಉಲ್ಲೇಖ ಬರ್ತದೆ, ಮುಗೇರ್ಲುಗಳ ಉಲ್ಲೇಖ ಬರ್ತದೆ. ನಮ್ಮ ಕೋಟಿ ಚೆನ್ನಯ್ಯರ ಆರಾಧನೆಯಲ್ಲಿ ಬಹುಶಃ ಬೇರೆ ಯಾರು, ಕಾಂತಬಾರೆ ಬೂದಬಾರೆಯರನ್ನೂ ಕೂಡ ಅಲ್ಲಿ ಉಲ್ಲೇಖ ಬರುವುದಿಲ್ಲ. ಮುಗೇರ್ಲುಗಳಲ್ಲಿ ಕೋಟಿ ಚೆನ್ನಯ್ಯರ ಉಲ್ಲೇಖ ಬರ್ತದೆ, ಆದ್ರೆ ಕಾನದ ಕಟ್ಟದರ ಉಲ್ಲೇಖ ಬರುವುದಿಲ್ಲ. ಇದೆಲ್ಲ ಯಾಕೆ? ಎಲ್ಲರೂ ಒಂದೇ ಅವಳಿ ವೀರರ ಪರಂಪರೆಯಲ್ಲಿ ಕಾಣಿಸಿಕೊಳ್ಳುವ ಈ ಸಮುದಾಯಗಳ ಒಳಗೆ ಇಂತಹ ಭಿನ್ನತೆಗಳೆಲ್ಲ ಯಾಕೆ ಹುಟ್ಟಿಕೊಂಡಿತ್ತು ಎನ್ನುವ ಕುತೂಹಲಕ್ಕಾಗಿ ಅದೊಂದು ಸಮುದ್ರಕ್ಕೆ ವಿಚಾರಕ್ಕೆ ಬರುವ ಕೂಡ ಈಗ ನಾವು ಕೋಟಿ ಚೆನ್ನಯ್ಯ ಅಂತ ಹೇಳುವಾಗ ಬೆಲ್ಲವ ಸಮುದಾಯದ ಒಂದು ಹಿನ್ನೆಲೆಯನ್ನು ನೋಡ್ತೇವೆ. ಕಾನದ ಕಟ್ಟದರು ಅವರು ಆದಿ ದ್ರಾವಿಡ ಸಮುದಾಯ, ಮುಗೇರ್ಲು ಅಂತ ಬರುವಾಗ ಅವರು ಮುಗೇರ ಸಮುದಾಯಕ್ಕೆ ಸೇರ್ತಾರೆ. ಸೊ ಈ
ಎಲ್ಲರೂ ಕೂಡ ಈ ಎಲ್ಲ ಸಮುದಾಯಗಳು ಕೂಡ ಈ ಅವಳಿಗಳನ್ನು ತಮ್ಮ ಸಮುದಾಯದ ಮೂಲ ಪುರುಷರು ಎನ್ನುವ ದೃಷ್ಟಿಕೋನದಲ್ಲಿಯೂ ಕೂಡ ಅವರನ್ನು ಆರಾಧನೆ ಮಾಡುವುದರಿಂದ ಇದು ಬಹುಶಃ ದೈವಾರಾಧನೆಗಿಂತ ತುಸು ಭಿನ್ನವಾದದ್ದು ಅಂತ ನನಗೆ ಅದರ ಅಧ್ಯಯನಕ್ಕೆ ಇಳಿದಾಗ ಗೊತ್ತಾಯಿತು. ದೈವಾರಾಧನೆಯ ಹಾಗೆ ನೇಮ ಕೋಲ ಮಾನ್ಯಚ್ಚಿಗಳು ನಡೆಯುವುದಾದರೂ ಕೂಡ ಇದು ಬೇರೊಂದು ವೀರ ಪರಂಪರೆಗೆ ಸೇರಿದ್ದು. ಬಹುಶಃ ಇದನ್ನು ನಾವು ದೈವಾರಾಧನೆಯ ಪರಂಪರೆಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಅದರೆಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿದ್ರು ಹಾಗನಿಸ್ತದೆ ನನಗೆ. ಬಹುಶಃ ಅದರ ಅಧ್ಯಯನದ ಫಲಿತಗಳ ಸಂದರ್ಭಕ್ಕೆ ಬಂದಾಗ ಅದನ್ನು ನಾನು ನನ್ನ ಅಧ್ಯಯನದಲ್ಲೂ ದಾಖಲಿಸಿದ್ದೇನೆ ಮತ್ತು ಅದನ್ನು ಅಧ್ಯಯನ ಮುಗಿದ ಬಳಿಕ ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅಂತ ನನಗೆ ಅನಿಸ್ತದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನು ಹಾಗೆ ನೋಡಬೇಕು ಅಂತ ನನಗೆ ಅನಿಸ್ತದೆ. ಬಹುಶಃ ಇದು ನಾವು ತುಳುವಿನ ಈಗ ನೀವು ಹೇಳಿದಾಗೆ ನಾವು ಇಲ್ಲಿಯ ಏನು ದೈವಾರಾಧನೆಯ ಬಗ್ಗೆ ಅನೇಕ ಮಾಹಿತಿಗಳು, ಗ್ರಂಥಗಳು ಅಥವಾ ಅಧ್ಯಯನಗಳೆಲ್ಲ ಕಾಲಾನುಕ್ರಮದಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಅನೇಕ ಕೃತಿಗಳು ಕೂಡ ಪ್ರಕಟವಾಗಿರುವಂಥದ್ದು. ಬಹುಶಃ ನೀವು ಹೇಳಿದಾಗೆ ಕಾನದ ಕಟದರ ಬಗ್ಗೆ ಒಂದು ಸಮಗ್ರವಾದಂಥ ಒಂದು ಪರಿಚಯ ಒಳನೋಟ ಕೊಡುವಂಥ ಕೃತಿ ಅಂತ ಹೇಳಿದ್ರೆ ಬಹುಶಃ ಇದೆ ಅಂತ. ಹೌದು, ಖಂಡಿತ. ಇದು ನನ್ನ ಅಧ್ಯಯನದ ಸಂದರ್ಭದಲ್ಲೂ ನನಗೆ ಬಹಳ ದೊಡ್ಡ ತೊಡಕವಾದದ್ದು ಇದು. ಕಾನದ ಕಟದರ ಬಗ್ಗೆ ನಮಗೆ ಒಂದು ಅಧ್ಯಯನಾತ್ಮಕ ಇಂತಹ ಪುಸ್ತಕಗಳು, ಕೃತಿಗಳು ದೊರೆಯುವುದಿಲ್ಲ. ಅದರ ಜೊತೆಗೆ ಈಗ ಕೋಟಿ ಚೆನ್ನಯ್ಯರ ಬಗ್ಗೆ ಅಧ್ಯಯನ ನಡೆದಿದೆ. ಅಧ್ಯಯನದ ಜೊತೆಗೆ ಅವರ ಪಾರ್ಧನ ಸಂಕಲನಗಳು ಸಿಗ್ತವೆ ನಮಗೆ. ಬೇರೆ ಬೇರೆ ಎ ವಿ ನಾವಡರ್ ಅವರು, ವಾಮನಂದ ಅವರವರು, ಇಂತಹವರೆಲ್ಲರೂ ಕೂಡ ಅದನ್ನು ದಾಖಲಿಸಿಕೊಂಡು ಹೋಗಿದ್ದಾರೆ. ಕಾನದ ಕಟದರ ಬಗ್ಗೆ ಬಹುಶಃ ಎಲ್ಲಿಯೂ ಕೂಡ ಉಲ್ಲೇಖಗಳಿಲ್ಲ. ಅಪರೂಪಕ್ಕೆ ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರು ಅವರ ಒಂದು ಯಾವುದೋ ಲೇಖನದಲ್ಲಿ ಒಂದು ಪ್ಯಾರಾಗ್ರಾಫಿನಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿನಃ ಬೇರೆ ಸಿಗ್ಲಿಲ್ಲ. ಹಾಗೆಂದು ಈ ಹೊತ್ತಿಗೆ ಆ ಆದಿದ್ರಾವಿಡ ಸಮುದಾಯದ ಹಿರಿಯರಲ್ಲೂ ಕೂಡ ಇದರ ಬಗ್ಗೆ ಅಧಿಕೃತವಾಗಿ ಮಾತನಾಡುವವರ ಸಂಖ್ಯೆ ಕಡಿಮೆ ಇದೆ. ಕಳ್ಕೊಳ್ತಾ ಇದ್ದೇವೆ. ಅಪರೂಪಕ್ಕೆ 1, 2, 3 ಜನ ಮಾತ್ರ. ನೀವು ಪಾಡ್ದನವನ್ನು ಕೂಡ ಇಲ್ಲಿ ಹಾಕಿದ್ದೀರಿ. ಹೌದು, ನಾನು ಅದನ್ನು ಪಾಡ್ದನ ಕೂಡ ಈ ಕೃತಿಯಲ್ಲಿದೆ. ಹೌದು, ಸುಮಾರು 900ರಿಂದ 1000 ಸಾಲುಗಳ ದೀರ್ಘ ಒಂದು ಪಾಡ್ದನವನ್ನು ಇಟ್ಟಿದ್ದೇನೆ. ಅದನ್ನು ಹಾಡಿದವರು ಒಂದು ಇಡೀ ರಾತ್ರಿ ಹಾಡಿದ್ದಾರೆ. ಅವರು ಹಾಡಿದ ಹಿರಿಯರು ಈಗಿಲ್ಲ. ಅದು ಬಹುಶಃ ಬೈತುಲಾ ಸಚ್ಚೇರಿಪೇಟೆ ಕಾರ್ಕಳದವರು. ಅವರು 2012ರಲ್ಲಿ ಬಹುಶಃ ನಾನು ಅದನ್ನು ರೆಕಾರ್ಡ್ ಮಾಡಿದ್ದು. ಅದರ ರೆಕಾರ್ಡಿಂಗ್, ಅವರು ಹಾಡಿದ ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ಇಟ್ಟುಕೊಂಡಿದ್ದೇನೆ. ಮತ್ತು ಯಾವ ಬದಲಾವಣೆಗಳನ್ನು ಅದರಲ್ಲಿ ಮಾಡಲಿಲ್ಲ. ನಾನು ಅದನ್ನು ಕನ್ನಡಕ್ಕೆ ಅನುವಾದವೂ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಅಥೆಂಟಿಕ್ ಆಗಿ ಅದು ಇರ್ಲಿ ಎನ್ನುವ ಕಾರಣಕ್ಕೆ. ಇದು ತುಳುನಾಡಿನ ಅವಳಿವೀರರ ಆರಾಧನೆ ಕೃತಿ. ಅದು ತುಳು ಜಾನಪದದ್ದು, ಕನ್ನಡದ ಪುಸ್ತಕ ಅದು. ಆದ್ರೆ ಕನ್ನಡದಲ್ಲಿ ನಾನು ಅನುವಾದ ಮಾಡುವ ಅಂತಹದೊಂದು ಗೋಜಿಗೆ ಹೋಗ್ಲಿಲ್ಲ. ಮೂಲ ಸ್ವರೂಪದಲ್ಲೇ ಇರಲಿ ಎನ್ನುವ ಅಧ್ಯಯನ ಮಾಡುವವರಿಗೆ ಕೂಡ. ಹೌದು, ಅಧಿಕೃತವಾಗಿ ಅಟ್ಲೀಸ್ಟ್ ಒಂದು ರೆಫರೆನ್ಸ್ ಆಗಿ ಆದ್ರೂ ಆ ಪಾಡ್ದನ ಇರ್ಲಿ ಎನ್ನುವ ಕಾರಣಕ್ಕೆ ಅದನ್ನು ಇಟ್ಟುಕೊಂಡಿದ್ದೇನೆ. ಒಳ್ಳೆಯ ಕೆಲವು ಅಪರೂಪದ ಫೋಟೋಗಳು ಕೂಡ ಇದೆ ಈ ಕೃತಿಯಲ್ಲಿ. ಹೌದು. ನೀವು ಕಾನದ ಕಟದರ ಅವರ ಇದ್ದಂತ ಓಡಾಡಿದಂತ ಪರಿಸರಗಳ ಬಗ್ಗೆ, ಜಾಗಗಳ ಬಗ್ಗೆ, ಮತ್ತೆ ಅವರೊಂದು ಬಾವಿಯಲ್ಲಿ ನೀರು ಭರಿಸ್ತಾರಂತೆ. ದೊಡ್ಡ ಒಂದು ಕಾರ್ಣಿಕ. ಕೋಟಿ ಚೆನ್ನಯ್ಯರು ಏನು ಕಾರ್ಣಿಕಗಳನ್ನು, ಪೌರುಷವನ್ನು ತೋರಿಸ್ತಾರೆ, ಅದೇ ರೀತಿಯಾಗಿ ಕಾನದ ಕಟದರು ಕೂಡ ತೋರಿಸ್ತಾರೆ. ನಾನು ಅದನ್ನು ಹೇಳಲೇಬೇಕು. ಕಾರ್ಕಳದ ಪಾಜಗುಡ್ಡೆ ಅಂತ ಬಜಗೋಳಿಯ ಸಮೀಪ ನಲ್ಲೂರು ಗ್ರಾಮದಲ್ಲಿ ಬರ್ತದೆ. ಅಲ್ಲಿ ಈ ಕಾನದ ಕಟದರು ಒಂದು ಬಂಡೆಯಿಂದ ನೀರು ಭರಿಸಿದ ಕಥಾನಕ ಬಹುತೇಕ ನೀವೊಂದು 10-20 ಪಾರ್ಧನ ಸಂಕಲನಗಳನ್ನು ಸಂಗ್ರಹಿಸಿದ್ರು ಅದರಲ್ಲಿ ಈ ಉಲ್ಲೇಖ ಬರ್ತದೆ. ಈ ಉಲ್ಲೇಖ ಯಾಕೆ ವಿಶೇಷ ಅಂತಂದ್ರೆ, ಈ ಹೊತ್ತಿಗೆ ಅವರು ಬೇಟೆಗೆ ಹೋಗಿರ್ತಾರೆ, ಅವರಿಗೆ ಬಾಯಾರಿಕೆ ಆಗಿರ್ತದೆ. ಬೇಟೆಗೆ ಹೋಗುವುದು ಕೂಡ ಮುಗೇರ್ಲು, ಬೈದೇರ್ಲು ಮತ್ತು ಕಂಬೇರ್ಲು, ಈ 3 ಅವಳಿಗಳು ಜೊತೆಯಾಗಿ ಬೇಟೆಗೆ ಹೋಗುವುದು. ಹೌದು. ಅಂದ್ರೆ ಅವರೆಲ್ಲರೂ ಸಮಕಾಲೀನರಾಗಿರ್ತಾರೆ. ಒಂದರ್ಥದಲ್ಲಿ ಪಾರ್ಧನದಲ್ಲಿ ಉಲ್ಲೇಖ ಆಗುವ ಹಾಗೆ ಅವರು ಸಮಕಾಲೀನರು. ಅದನ್ನು ನಾವು ಅಧ್ಯಯನಾತ್ಮಕವಾಗಿ ನೋಡಿದ್ರೆ ಎಲ್ಲರಿಗಿಂತ ಹಿರಿಯರಾಗಿ ಕಾಣಿಸಿಕೊಳ್ಳುವುದು ಕಾನದ ಕಟದರು. ಆ ಬಳಿಕ ಮುಗೇರ್ಲು ಕಾಣಿಸಿಕೊಳ್ತಾರೆ. ಆ ಬಳಿಕ ಕೋಟಿ ಚೆನ್ನಯ್ಯರು 15-16ನೇ ಶತಮಾನದ ವೇಳೆಗೆ ಕೋಟಿ ಚೆನ್ನಯ್ಯರು ಕಾಣಿಸಿಕೊಳ್ತಾರೆ. ಸುಮಾರು 14ರಿಂದ 15ರ ಶತಮಾನದ ವೇಳೆಗೆ ಮುಗೇರ್ಲು ಕಾಣಿಸಿಕೊಳ್ತಾರೆ. ಮತ್ತು 13 ಮತ್ತು 14 ಶತಮಾನಗಳ ನಡುವೆ ಕಂಬೇರ್ಲು ಕಾಣಿಸಿಕೊಳ್ತಾರೆ. ಈ ಬಗ್ಗೆ ನಾನು ಲಿಖಿತ ದಾಖಲೆಗಳನ್ನು ಮತ್ತು ಜನಪದೀಯ ಈ ಊಹಾತ್ಮಕ ಹೈಪೋಥಿಸಿಸ್ ಅಂತ ನಾವು ಹೇಳ್ತೇವೆ, ಇವುಗಳನ್ನು ನಾನು ಇಟ್ಟುಕೊಂಡು ಒಂದು ಕಾಲ ನಿರ್ಣಯದ ಒಂದು ಸರಿಸುಮಾರು ಅಂದಾಜು ಕಾಲ ನಿರ್ಣಯವನ್ನು ಕೂಡ ನಾನು ಮಾಡಿದ್ದೇನೆ.
ಕೋಟಿ ಚೆನ್ನೈಯರ ಬಗ್ಗೆ ಈಗಾಗಲೇ ಡಿ ಜಿ ನಡ್ಕರ್ ಅಂತವರು, ವಾಮನಂದ ಅವರ, ಇವರೆಲ್ಲರೂ ಕೂಡ ಅವರ ಕಾಲ ನಿರ್ಣಯವನ್ನು ಒಂದು ಸರಿಯಾದ ಕ್ರಮದಲ್ಲಿ ಅಲ್ಲಿ ನಿರೂಪಿಸಿದ್ದಾರೆ. ಇನ್ನು ಮುಂದಿನ ಅಧ್ಯಯನಗಳಿಗೆ ಇದು ಕೂಡ ಒಂದು ದಾರಿಯಾಗಲಿ ಎನ್ನುವ. ಅಂದರೆ ಎಸ್, ಈಗ ನಾನು ಮತ್ತೆ ಆ ಮೂಲ ವಿಚಾರಕ್ಕೆ ಬರ್ತೇನೆ. ಕಾನದ ಕಟ್ಟದರು ಏನು ಬೇಟೆಗೆ ಹೋದ್ರು. ಅಲ್ಲಿ ಅವರಿಗೆ ಬಾಯಾರಿಕೆ ಆಯಿತು. ಅವರಿಗೆ ಬೇಟೆ ಆಗಲೇ ಇಲ್ಲ ಆ ದಿನದಲ್ಲಿ. ಬಾಯಾರಿಕೆ ಆಯಿತು, ನೀರು ಬೇಕು. ಆ ನೀರು ತೆಗೆಯುವ ಸಂದರ್ಭದ ಈ ಕಥನ ಬಹುಶಃ 3 ಅವಳಿ ವೀರರ ಪಾರ್ಧನದಲ್ಲಿ ಬರ್ತದೆ. ಆದರೆ 3 ಜೊತೆಯಾಗಿ ಹೋಗುವ ಕಥನ ಹುಟ್ಟಿಕೊಳ್ಳುವುದು ಮಾತ್ರ ಆದಿದ್ರಾವಿಡರ ಕಾನದ ಕಟ್ಟದರಲ್ಲಿ ಮಾತ್ರ. ಅಲ್ಲಿ ಮುಗೇರ್ಲು ತಮ್ಮ ಸುರಿಯವನ್ನು ಬಂಡೆಗೆ ಹಾಕಿ ನೀರು ತೆಗಿಲಿಕ್ಕೆ ವಿಫಲರಾಗ್ತಾರೆ. ಮುಗೇರ್ಲುಗಳು ಅವರ ಆಯುಧ ಬಿಲ್ಲು ಬಾಣವನ್ನು ಪ್ರಯೋಗಿಸಿ ನೀರು ತೆಗೆಯುವಾಗ ನೀರು ಬರುವುದಿಲ್ಲ ಅಥವಾ ವಿಫಲರಾಗ್ತಾರೆ. ಆಗ ಕಾನದ ಕಟ್ಟದರ ಆಯುಧ ಅಲುಂಬುಡದ ಗಿಡದ ದಂಟೆ, ಆ ಮರದ ದಂಟೆಯನ್ನು ಹಾಕಿದಾಗ ನೀರು ಬರ್ತದೆ. ಅದಕ್ಕೆ ಸಾಕ್ಷಿ ರೂಪದಲ್ಲಿ ನಾವು ಇವತ್ತಿಗೂ ಕೂಡ ಕಾರ್ಕಳ ತಾಲೂಕಿನ ಬಜಗೋಳಿಯ ನಲ್ಲೂರಿನ ಸಮೀಪದ ಪಾಜಗುಡ್ಡೆಯಲ್ಲಿ ಒಂದು ಇಳಿಜಾರಿನ ರೂಪದಲ್ಲಿ ಒಂದು ಬಂಡೆಯ ಪ್ರದೇಶದಲ್ಲಿ ನಟ್ಟ ನಡುವೆ ಒಂದು ಸಣ್ಣ ಬಾವಿಯ ರೂಪದ್ದಿದೆ. ಅಲ್ಲಿ ಅವರು ಮೊಣಕಾಲು ಊರಿ ನೀರು ಕುಡಿದ ಅದಕ್ಕೆ ಸಾಕ್ಷಿಯಾಗಿ ಮೊಣಕಾಲು ಊರಿದ ಗುರುತು ಇದೆ. ಯಾವ ಬಿಸಿಲಿನಲ್ಲಿಯೂ ಕೂಡ ಅಲ್ಲಿ ಯಾವತ್ತಿಗೂ ಕೂಡ ನೀರು ಬತ್ತಿ ಹೋಗಿಲ್ಲ. ಅಲ್ಲಿ ವಾರ್ಷಿಕವಾಗಿ ಇವತ್ತಿಗೆ ನೇಮ ಕೋಲಗಳೆಲ್ಲ ನಡೀತವೆ, ಆರಾಧನೆಗಳು ನಡೀತವೆ. ಇಂತಹ ಅಪರೂಪದ ಸಾಕ್ಷಿಗಳು ಎಲ್ಲ ನನ್ನ ಅಧ್ಯಯನದ ಸಂದರ್ಭ ನನಗೆ ಸಿಕ್ಕಿದೆ ಮತ್ತು ಅದನ್ನು ದಾಖಲಿಸಿದ್ದೇನೆ. ಗ್ರೇಟ್ ಗ್ರೇಟ್. ಒಂದು ಒಳ್ಳೆಯ ಮಾಹಿತಿ ಮತ್ತೊಂದು ಒಳ್ಳೆಯ ಅಧ್ಯಯನದ ನೆಲೆಯಲ್ಲಿ ಸಂಗ್ರಹಿಸಿದಂಥ ಕೃತಿ ಇದು. ತುಳುನಾಡಿನ ಅವಳಿ ವೀರರ ಆರಾಧನೆ, ಮುಖ್ಯವಾಗಿ ಕಾನದ ಕಟ್ಟದರ ಬಗ್ಗೆ ಒಂದು ಸಮಗ್ರವಾದ ಬೆಳಕು ಚೆಲ್ಲುವಂಥ ಒಂದು ಜನಪದಿಯ ನೆಲೆಯಲ್ಲಿ ಇರುವಂಥ ಒಂದು ಕೃತಿ ಇದು. ಯಶಕುಮಾರ್ ಅವರೇ, ಈಗ ಕಾನದ ಕಟ್ಟದರ ಏನಾದರೂ ಒಂದು ಅವರ ಆ ಕಾಲದ ಸಾಹಸವ ಅಥವಾ ನಾವು ಈ ಕಾಲಕ್ಕೆ ಬರುವಾಗ ನಂಬುವಂಥ ಕಾರ್ಣಿಕವ ಏನನ್ನಾದರೂ ನೀವು ಉಲ್ಲೇಖ ಮಾಡ್ಬೋದಾ? ನಾನು ಮಾತುಕತೆಯನ್ನು ಸಮಾಪನ ಮಾಡಬೇಕಾಗಿದೆ. ಖಂಡಿತ ಸರ್. ಕಾನದ ಕಟ್ಟದರು ಒಂದು ಆಗಲೇ ಹೇಳಿದ ಹಾಗೆ ಒಂದು ನೀರು ಬರಿಸಿದ ಅವರು ಯೌವನಕ್ಕೆ ಬಂದ ಬಳಿಕ ಆ ಘಟನೆ ನಡೀತದೆ. ಅವರ ಬಾಲ್ಯದಲ್ಲಿ ಅವರು ಕಾರಣಿಕದ ಮಕ್ಕಳು ಅಂತ ಗೊತ್ತಾಗಬೇಕು ವ್ಯವಸ್ಥೆಗೆ ಎನ್ನುವ ಕಾರಣಕ್ಕೆ ಅವರು ಬಂಗಾಡಿಯಲ್ಲಿ ಹುಟ್ಟುತ್ತಾರೆ. ಆ ಬಂಗಾಡಿಯಲ್ಲಿ ಅವರಿಗೆ ವ್ಯವಸಾಯ ಮಾಡುವುದಕ್ಕೆ ತನ್ನ ಒಡೆಯನ ಭೂಮಿ ಪಾಳು ಬಿದ್ದಿರ್ತದೆ. ಅವರು ಪಾಳು ಬಿದ್ದಿರುವುದಕ್ಕೆ ಆ ಒಂದು ಬಾವಿ ತೋಡಿ ನೀರು ಹರಿಸಿ ಅದು ಉಳುವುದಕ್ಕೆ ಎತ್ತುಗಳನ್ನು ಕುಲ್ಕುಂದದಿಂದ ತಂದು ಅಲ್ಲಿ ಬಿತ್ತುವುದಕ್ಕೆ ಘಟ್ಟದ ಮೇಲೆ ಹೋಗಿ ಅತಿಕಾರೆ ಬಿದೆಯನ್ನು ತರ್ತಾರೆ ಎನ್ನುವುದು ಬಹುತೇಕ ಎಲ್ಲ ಪಾರ್ಧನಗಳಲ್ಲಿ ಬರ್ತದೆ. ಅತಿಕಾರೆ ಬಿದೆಯನ್ನು ತಂದು ಮಾಡಿದ ಈ ಕೃಷಿ ಚಟುವಟಿಕೆಯನ್ನು ಕರ್ಂಗೋಲು ಎನ್ನುವ ಒಂದು ಜಾನಪದ ಆಚರಣಾತ್ಮಕ ಕುಣಿತದಲ್ಲಿಯೂ ಕೂಡ ಈ ಹಾಡಿನ ತುಂಬ ದೀರ್ಘವಾದ ಪಠ್ಯಗಳು ನಮಗೆ ಸಿಗ್ತವೆ. ತುಂಬ ಹಿರಿಯ ವಿದ್ವಾಂಸರೆಲ್ಲ ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಹೀಗೆ ಅತಿಕಾರೆ ಬಿದೆಯನ್ನು ಬಹುಶಃ ತುಳುನಾಡಿಗೆ ಮೊದಲು ತಂದವರು ಕಾನದ ಕಟ್ಟದರು. ಅದನ್ನು ಸತ್ಯದ ಬುಲೆ ಅಂತ ಕೂಡ ನಾವು ಕರೆಯಲಾಗ್ತದೆ ಇವತ್ತಿಗೂ ಕೂಡ. ಸೊ ಅಂತಹ ಕಾರಣಿಕದ ಕೆಲಸವನ್ನು ಅವರು ಮಾಡಿದ್ರು. ಒಂದೇ ರಾತ್ರಿ ಉತ್ತು ಬಿತ್ತಿ ಮರುದಿನವೇ ಮೊಳಕೆ ಬರಿಸಿ ಭತ್ತ ಬೆಳೆದವರು ಕಾನದ. ಬೇಯಿಸ್ಲಿಕ್ಕೇನೋ ಹಾಕಿತ್ತರಂತೆ ಅದು ಮತ್ತೆ ಹೌದೌದು. ಅದರ ಪೂರ್ವದಲ್ಲಿ ಅವರ ಎಳವೆಯಲ್ಲಿ ಅವರು ಕಾರಣಿಕದ ಮಕ್ಕಳು ಎನ್ನುವ ಕಾರಣಕ್ಕೆ ಗದ್ದೆಯ ಒಂದು ಅಂಗಳದ ಒಂದು ಬದಿಯಲ್ಲಿ ಇವರು ತೆಂಗಿನ ಮಡಲಿನ ಆ ದಂಟೆಯಲ್ಲಿ ಮಾಡಿ ನೊಗ ನೇಗಿಲು ಮಾಡಿ ಉಳ್ತಾ ಇದ್ರಂತೆ. ಅದಕ್ಕೆ ಒಡೆಯರು ಕೇಳ್ತಾರೆ, ಉಲ್ಲಾಯ ಕೇಳ್ತಾನೆ, ನೀವು ಇದೆಲ್ಲ ಮಾಡಿದ್ದೀರಿ, ನಿಮಗೆ ಬಿತ್ತುವುದಕ್ಕೆ ನೀವು ಬೇಯಿಸ್ತಾ ಇರುವ ಭತ್ತವನ್ನು ಕೊಡಿ ಅಂತ ಕೇಳ್ತಾರೆ. ಎಲ್ಲರೂ ನಕ್ಕು ಒಂದು ಹಿಡಿ ಭತ್ತ ಕೊಡ್ತಾರೆ. ಅದನ್ನು ಬಿತ್ತಿ ಮರುದಿನ ನೋಡಿದರೆ ಅದು ಮೊಳಕೆ ಬಂದಿರ್ತದೆ. ಸೊ ಹೀಗಾಗಿ ಎಳವೆಯಿಂದಲೇ ಅವರು ಕಾರಣಿಕದ ಮಕ್ಕಳು ಎನ್ನುವುದನ್ನು ವ್ಯವಸ್ಥೆಯ ಮುಂದೆ ತೋರಿಸುವ ಇಂತಹ ಘಟನೆಗಳು ಬಹುಶಃ ನಮ್ಮ ವ್ಯವಸಾಯ ಸಂಬಂಧಿ ಅಥವಾ ಬೇಸಾಯ ಸಂಬಂಧಿ ಎಲ್ಲ ಆಚರಣೆಗಳ ಮೂಲಕವಾಗಿ ನಾವು ಇವತ್ತಿಗೂ ಕೂಡ ಅವರನ್ನು ಕಾರಣಿಕದ ಮಕ್ಕಳು, ಕಾರಣಿಕದ ಪುರುಷರು ಎನ್ನುವುದನ್ನು ನಾವು ಹೇಳಿ. ಈ ಕಾನದ ಕಟ್ಟದರ ಅಂತ್ಯ ಅಥವಾ ಅವರು ಮಾಯ ಅಂತ ನಾವು ಹೇಳುವಂಥದ್ದು ಯಾವ ರೀತಿ ಆಗುತ್ತೆ? ತುಳುನಾಡಿನ ಬೇಸಾಯ ಪದ್ಧತಿಯ ಒಂದು ಅಂಗವಾಗಿ ನಮ್ಮಲ್ಲಿ ಮೀನು ಬೇಟೆ ಕೂಡ ನಡೀತದೆ. ಕಾನದ ಕಟ್ಟದರು ಬಂಗಾಡಿಯಲ್ಲಿ ಹುಟ್ಟಿ ಅವರ ತಾಯಿ ಇದ್ದ ಜಾಗ ಅಲೇರಿ ಮಿಜಾರಿನ ಸಮೀಪ, ಅಲ್ಲಿಗೆ ಅವರು ಬರ್ತಾರೆ ತನ್ನ ಮಾವಂದಿರನ್ನು ನೋಡಿಕೊಳ್ಳುವುದಕ್ಕೆ ಅಂತ. ಬಂದವರು ಮೀನು ಬೇಟೆಗೆ ಹೋಗ್ತಾರೆ. ಮೀನು ಬೇಟೆಗೆ ಹೋದಾಗ ಅವರ ಮಾವಂದಿರು ಅಲ್ಲಿ ಅವರಿಗೆ ಎಚ್ಚರಿಸ್ತಾರೆ, 3 ಗುಂಡಿಗಳಿವೆ. ಒಂದು ಅಲೆರ ಗುಂಡಿ, ಮತ್ತೊಂದು ಸಿರಿಕಿಲೆ ಗುಂಡಿ, ಮತ್ತೊಂದು
ಬೆಮ್ಮೆರೆಗುಂಡಿ, ಈ 3 ಗುಂಡಿಗಳಲ್ಲಿ ಅಲೆರಗುಂಡಿಗೆ ಯಾವ ಕಾರಣಕ್ಕೂ ನೀವು ವಿಷ ಅಥವಾ ಕಡು ಹಾಕಬಾರದು ಅಂತ ಹೇಳ್ತಾರೆ. ಇವರು ನಾವು ಕಡು ಹಾಕಿದರೆ ಮೀನು ಸಿಗುವುದಿಲ್ಲವೇ ಎನ್ನುವ ಒಂದು ಒತ್ತಾಯದಿಂದ ಅದಕ್ಕೆ ಕಡು ಹಾಕ್ತಾರೆ. ಬೆಳಿಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಕಾದರೂ ಮೀನು ಸಿಗುವುದಿಲ್ಲ. ಅವರು ಮರಳಿ ಮನೆಗೆ ಬರುವ ಹೊತ್ತಿಗೆ ತಮ್ಮ ಅವನ ಮುಟ್ಟಲೆಯನ್ನು ಅಲ್ಲಿ ಮರೆತು ಬಂದಿರ್ತಾನೆ. ನೀನು ಅರ್ಧ ದಾರಿಯಲ್ಲಿ ಸಾಗಿ ಬಂದಾಗ ಅವು ಹೇಳ್ತಾನೆ, ನನ್ನ ಮುಟ್ಟಲೆಯಲ್ಲಿ ಕಾನದ ಮತ್ತು ಕಟದ ಕಟದ ತಮ್ಮ. ಹಾಗೆ ಕಟದ ಹೋಗಿ ಅಲ್ಲಿ ಮುಟ್ಟಲೆಯನ್ನು ಇನ್ನೇನು ತೆಗಿಬೇಕು ಅನ್ನುವಾಗ ಅಲ್ಲಿ ಆನೆಯ ಗಾತ್ರದ ಮೀನು ಆ ಅಲೆರಗುಂಡಿಯಲ್ಲಿ ಕಾಣಿಸಿಕೊಂಡಿತು. ಇವನು ಇಳಿದ. ಅಲ್ಲಿ ಆ ಮೀನಿನ ಸ್ವರೂಪದಲ್ಲಿ ಬಂದ ಅಲೆರ ಪಂಜುರ್ಲಿ ಎನ್ನುವ ದೈವ ಅವನನ್ನು ಮಾಯ ಮಾಡಿತು. ತಮ್ಮ ಬರಲಿಲ್ಲ ಅಂತ ಅಣ್ಣನೂ ಹೋಗಿ ಆ ಗುಂಡಿಗೆ ಇಳಿದ ಹೆಜ್ಜೆ ಇದೆ, ಮೇಲೆ ಬಂದ ಹೆಜ್ಜೆ ಇಲ್ಲ. ಅಲ್ಲಿ ಅವನ ಮುಟ್ಟಲೆ ನೀರಿನಲ್ಲಿ ತೇಲ್ತಾ ಇದೆ ಎನ್ನುವುದನ್ನು ಗುರುತಿಸಿಕೊಂಡು ಅವನು ಕೂಡ ಇಳಿತಾನೆ. ಆಗ ಅಲೆರ ಪಂಜುರ್ಲಿ ಅವರನ್ನು ಮಾಯ ಮಾಡ್ತಾರೆ. ವಿಶೇಷವಾಗಿ ನಾವು ಇಲ್ಲಿ ಗಮನಿಸಬೇಕು, ಮಾಯ ಮಾಡಿದ ಒಂದು ಶಕ್ತಿ, ಒಂದು ದೈವ ಅಲೆರ ಪಂಜುರ್ಲಿಯನ್ನು ಈಗಲೂ ಕೂಡ ಕಾನದ ಕಟ್ಟದರ ಈ ಆರಾಧನೆಯ ಸಂದರ್ಭದಲ್ಲಿ ಪ್ರಧಾನ ದೈವವಾಗಿ ಅಲೆರ ಪಂಜುರ್ಲಿಯನ್ನು ಇವತ್ತಿಗೂ ಕೂಡ ಆರಾಧನೆ ಮಾಡಲಾಗ್ತದೆ. ಆ ಅಲೆರ ಪಂಜುರ್ಲಿಯನ್ನು ಭೇಟಿಯಾಗುವ, ಅಲೆರ ಪಂಜುರ್ಲಿಯ ಜೊತೆಗೆ ಮುಂಚೂಣಿಯಲ್ಲಿ ನಿಂತು ಮಾನೆಚ್ಚಿ ನಡೆಯುವ ಪ್ರಕ್ರಿಯೆಗಳು ಇವತ್ತಿಗೂ ಕೂಡ ನಡೀತವೆ. ಇದು ಬಹಳ ವಿಶೇಷ. ವೀಕ್ಷಕರೇ ಮತ್ತು ಓದುಗರೆ, ತುಂಬ ಒಳ್ಳೆಯ ಅಪರೂಪದ ಮಾಹಿತಿಗಳಿರುವಂಥ ಕೃತಿ ಇದು. ಎಷ್ಟು ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟರು. ಇನ್ನೂ ಅನೇಕ ವಿಚಾರಗಳು ಈ ಕೃತಿಯಲ್ಲಿದೆ. ಖಂಡಿತವಾಗಿಯೂ ಈ ಕೃತಿಯನ್ನು ತುಳುನಾಡಿನವರು, ತುಳು ಜನಪದದ ಬಗ್ಗೆ ಆಸಕ್ತಿ ಇರುವವರು ಈ ಪುಸ್ತಕವನ್ನು ಖಂಡಿತವಾಗಿಯೂ ಓದಲೇಬೇಕು. ಏನು ಅವಳಿ ವೀರರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ನಾವು ನಮ್ಮ ತುಳುನಾಡಿನ ಅವಳಿ ವೀರರ ಬಗ್ಗೆ, ಕೋಟಿ ಚೆನ್ನಯ್ಯರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಕೇಳಿರ್ತೀರಿ ಕಥನಗಳು. ಆದರೆ ಕಾನದ ಕಟ್ಟದರ ಬಗ್ಗೆ ಮಾಹಿತಿ ನಮ್ಮ ಜನಪದೀಯರ ನಡುವೆ ಸ್ವಲ್ಪ ಕಡಿಮೆ ಇರುವಂಥದ್ದು. ಈ ಕೃತಿಯಲ್ಲಿ ಸಮಗ್ರವಾದಂಥ ಮಾಹಿತಿಗಳಿದೆ. ಈ ಕೃತಿಯನ್ನು ನಿಮ್ಮ ಲೈಬ್ರರಿಯಲ್ಲಿ, ನಿಮ್ಮ ಗ್ರಂಥಾಲಯಕ್ಕೆ ಇದ್ದರೆ ನಿಜಕ್ಕೂ ಅದೊಂದು ಶ್ರೇಷ್ಠ ಕೊಡುಗೆ ಆಗಿರುತ್ತೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಯಶು ಅವರೇ, ಖಂಡಿತಕ್ಕೂ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಕ್ಕೆ ನಾನು ನಿಮಗೆ ಸಮಸ್ತ ವೀಕ್ಷಕರು ಮತ್ತು ಓದುಗರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ತೆ. ಎಸ್, ಇದು ಬುಕ್ ಟಾಕ್ ಪುಸ್ತಕದ ಮಾತು. ಇವತ್ತಿನ ಮುಖ್ಯ ಅತಿಥಿಯಾಗಿದ್ದಂಥ ಡಾಕ್ಟರ್ ಯಶ್ ಕುಮಾರ್ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.